ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರಿಬ್ಬರು ಪತ್ರಿಕಾಗೋಷ್ಠಿಗೂ ಮೊದಲು ಮೈಕ್ ಆನ್ ಇದೆ ಎನ್ನುವುದು ತಿಳಿಯದೆ ಡಿಕೆ ಶಿವಕುಮಾರ್ ವಿರುದ್ಧ ತಮ್ಮೊಳಗೆ ಮಾತಾಡಿದ ಮಾತು ಬಹಿರಂಗಗೊಂಡಿತ್ತು. ಡಿಕೆ ಶಿವಕುಮಾರ್ ಅವರನ್ನು ವಸೂಲಿ ಗಿರಾಕಿ ಮೊದಲಾದ ಶಬ್ದಗಳಿಂದ ಕಾಂಗ್ರೆಸ್ ಮುಖಂಡ ಸಲೀಂ ಅವರು ಹಿರಿಯ ಮುಖಂಡ ಉಗ್ರಪ್ಪ ಅವರ ಜೊತೆಗೆ ಮಾತನಾಡಿರುವುದು ಬಹಿರಂಗವಾಗಿತ್ತು. ಇದೀಗ ಅಂತಹದೇ ಮತ್ತೊಂದು ಘಟನೆ ಮರುಕಳಿಸಿದ್ದು, ತುಮಕೂರಿನಲ್ಲಿ ಸಚಿವ ಮಾಧುಸ್ವಾಮಿ ವಿರುದ್ಧ ಬಿಜೆಪಿಯ ಇಬ್ಬರು ನಾಯಕರು ಗುಸುಗುಸು ಮಾತಾಡಿರುವುದು ಬೆಳಕಿಗೆ ಬಂದಿದೆ. ತುಮಕೂರು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಹ ಗುಸುಗುಸು ಮಾತಿಗೆ ಇದೀಗ ಸಾಕ್ಷಿ ಎಂಬಂತೆ ಸಚಿವ ಮಾಧುಸ್ವಾಮಿ ಹಾಗೂ ಪಕ್ಷದ ನಾಯಕರ ನಡುವಿನ ಅಸಮಾಧಾನ ಕೊನೆಗೂ ಸ್ಫೋಟಗೊಂಡಿದೆ. ಪ್ರೆಸ್ ಮೀಟ್ನಲ್ಲಿ ಮೈಕ್ ಆನ್ ಇದೆ ಎನ್ನುವುದು ತಿಳಿದೋ ಅಥವಾ ತಿಳಿಯದೆಯೋ ಇಬ್ಬರು ಬಿಜೆಪಿ ನಾಯಕರು ಮಾಧುಸ್ವಾಮಿ ವಿರುದ್ಧ ತಮ್ಮೊಳಗೆ ಮಾತನಾಡಿ ಮಾಧುಸ್ವಾಮಿ ಅವರು ದಕ್ಷಿಣ ಕೊರಿಯಾದ ಕಿಂಗ್ ಫಿನ್ ತರ ವರ್ತನೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಸಮಾಧಾನ ಆರಂಭವಾಗಿದ್ದು ಹೇಗೆಂದರೆ, ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಉದ್ಘಾಟನೆ ಮುಗಿದ ಬಳಿಕ ಮಾಧುಸ್ವಾಮಿ ತೀವ್ರ ಆಕ್ರೋಶದಿಂದ ಎದ್ದು ಹೋದಂತೆ ಅರ್ಧದಿಂದಲೇ ಕಾರ್ಯಕ್ರಮದಿಂದ ಹೊರಟು ಹೋದರು. ಹಕ್ಕುಪತ್ರ ವಿತರಣೆ ಮಾಡಿ ಹೋಗೋಣ ಎಂದು ಮಾಧುಸ್ವಾಮಿಯನ್ನು ಕರೆದರು. ಏನು ಮಾತನಾಡಿದ ಮಾಧುಸ್ವಾಮಿ ಸಭಾ ಮಂಟಪದಿಂದ ನೇರವಾಗಿ ಹೋಗಿ ಕಾರು ಹತ್ತಿಯೇ ಬಿಟ್ಟರು. ಸಚಿವ ಮಾಧುಸ್ವಾಮಿ ಹೋಗುತ್ತಿರುವುದು ನೋಡಿದರೆ ಸಿಟ್ಟು ಅಸಮಾಧಾನದಿಂದ ಎದ್ದು ಹೋಗಿರುವುದು ಸ್ಪಷ್ಟವಾಗಿ ಕಂಡು ಬಂದಿತ್ತು. ಅವರ ನಡೆ ಸಚಿವ ಬೈರತಿ ಬಸವರಾಜ್ ಮತ್ತು ಸಮಾರಂಭದಲ್ಲಿದ್ದವರಿಗೆ ಇರುಸುಮುರುಸು ಉಂಟು ಮಾಡಿತ್ತು. ನಿಜ, ಇದೇ ಊರಿಯಲ್ಲಿ ಮಾಧುಸ್ವಾಮಿ ವಿರುದ್ಧ ಸ್ವಪಕ್ಷದವರೇ ಕಿಡಿಕಾರಿದ್ದಾರೆ ಎನ್ನಲಾಗಿದೆ. ವಿಡಿಯೋದಲ್ಲಿ ಏನಿದೆ ಎಂದು ನೋಡುವುದಾದ್ರೆ, ಈ ನನ್ ಮಗ ನಮ್ ಮಂತ್ರಿ ಹೆಂಗ್ ಗೊತ್ತಾ, ದಕ್ಷಿಣ ಕೊರಿಯಾದ ಕಿಂಗ್ ಫಿನ್ ಇದಾನಲ್ಲ ಆ ರೀತಿ ಹಾಳು ಮಾಡಿಬಿಟ್ಟಿದ್ದಾನೆ ನಮ್ಮ ಜಿಲ್ಲೆಯನ್ನು, ಮಾತು ಎತ್ತಿದ್ರೆ ಹೊಡಿ ಬಡಿ ಕಡಿ ಅಂತಾನೆ ಎಂದು ಜಿಎಸ್ ಬಸವರಾಜ್ ಮತ್ತು ಸಚಿವ ಬೈರತಿ ಬಸವರಾಜ್ ಗುಸುಗುಸು ಮಾತನಾಡಿದ್ದಾರೆ. ಇವರಿಬ್ಬರ ಮಾತಿನ ಧಾಟಿ ಕಾನೂನು ಸಚಿವ ಮಾಧುಸ್ವಾಮಿ ಅವರ ವರ್ತನೆಯಿಂದ ತುಮಕೂರಿನಲ್ಲಿ ಪಕ್ಷ ಸಂಘಟನೆಗಳಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಇರುವ ಅಸಮಾಧಾನವನ್ನು ಹೊರಹಾಕಿದಂತಿತ್ತು. ಇನ್ನು ತುಮಕೂರಿನಲ್ಲಿ ನಡೆದ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಮಾಧುಸ್ವಾಮಿ, ಬೈರತಿ ಬಸವರಾಜ್ ತುಮಕೂರಿನಲ್ಲಿ ಕಾರ್ಯಕ್ರಮವಿದೆ ಎಂದು ಹೇಳಿದ್ದರು. ನಾನು ಕ್ಯಾಬಿನೆಟ್ ಇದೆ, ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗುತ್ತೇನೆ ಎಂದಿದ್ದೆ. ಕಾರ್ಯಕ್ರಮ ಬೇಗ ಮುಗಿಸಿ ಬೇಗ ಬೆಂಗಳೂರಿಗೆ ಹೊರಡಬೇಕು ಎಂದಿದ್ದೆ. ಬಳಿಕ ಫ್ಲೈಓವರ್ ಮೇಲೆ ಹೋಗೋಕೆ 2 ಗಂಟೆ ಬೇಕಾಗುತ್ತೆ ಅಂತ ನಾನು ಹೊರಟೆ. ಕ್ಯಾಬಿನೆಟ್ ವಿಳಂಬ ಆಗುತ್ತೆ ಅಂತ ಬಂದೆ ಎಂದು ಹೇಳಿದರು. ಜಿಎಸ್ ಬಸವರಾಜ್ ಅವರು ಏನು ಮಾತನಾಡಿದ್ದಾರೋ ಗೊತ್ತಿಲ್ಲ. ಅವರ ಹೃದಯದಲ್ಲಿ ಇದ್ದದ್ದು ಹೊರಹಾಕಿದ್ದಾರೆ. ಅದಕ್ಕೂ ನನಗೆ ಸಂಬಂಧವಿಲ್ಲ. ನಾನು ಎದ್ದು ಬಂದಿರೋದು ಕ್ಯಾಬಿನೆಟ್ಗೆ ಬರೋಕೆ. ಕಿಂಗ್ ಜಾನ್ ತರ ವ್ಯಕ್ತಿಗಳ ಬಗ್ಗೆ ಗೊತ್ತಿಲ್ಲ ಎಂದರು. ಇನ್ನು ಮಾಧುಸ್ವಾಮಿಯಿಂದ ಒಂದು ಸೀಟ್ ಕೂಡ ಬರುತ್ತಿಲ್ಲ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದಿಂದ ತೆಗೆದುಹಾಕಿ ಎಂದಷ್ಟೇ ಉತ್ತರ ನೀಡಿದರು. ನನ್ನ ಮಗ ನಮ್ಮ ಮಂತ್ರಿ ಗೊತ್ತಾ, ಈ ದಕ್ಷಿಣ ಕೊರಿಯಾದ ಕಿಂಗ್ ಫಿನ್ ನಾವು ನೋಡಿ ಹಾಳು ಮಾಡ್ಬಿಟ್ಟಾರೆ ನಮ್ಮ ಜಿಲ್ಲೆನ. ಒಂದು ಸೀಟ್ ಬರಲ್ಲ, ಮಾತಿರ್ತಾರೆ ಬಡಿ ಹೊಡಿ ಕಡಿ. ಅವನೇ ಅವನು ಮೆಜಿಟ್ನವ್ರಿಗೆ ಹೇಳ್ತಾನೆ, ಅಮ್ಮನು ಕೂರ್ಸೋದು ಡೈ ನೀನೇನು ನೆಂಟಿ ಸಿಡಿಯೋಗೆ ಕಾಯ್ಕೊಂಡು ಎಡೆ ಮೇಲೆ ಹಚ್ಚಿಗೆ ಎಕ್ಸಿಕ್ಯೂಟಿವ್ನವ್ರಿಗೆ ಏನು ನಾವು ಆಮೇಲೆ 1 ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿಸಲ್ಲ. ಮೊನ್ನೆ ಒಂದು 1,000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಬಂದರು ತಾಲೂಕಿಗೆ. ನಮ್ಗೆ ಯಾರಿಗೂ ಇನ್ವಿಟೇಷನ್ ಇರೋ ನಮ್ಮ ಕರೆಯೋದು ಶುರು ಮಾಡೋದಾ ನಿಮ್ಮ ಇಲಾಖೆಗೆ ಎಲ್ಲ ಸುದ್ದಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.